ಸೊ ಬೆಂಗಳೂರು ಮೆಟ್ರೋ ಹೋರಾಟ ಸಮಿತಿಯ ಸದಸ್ಯರು ರಾಜೇಶ್ ಭಟ್ ಅವರು. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ಎಸ್, ಈಗ ಮೆಟ್ರೋ ದರ ಏರಿಕೆ ರಾಜ್ಯದ ಜನತೆಗೆ ಇದೇನು ಹೊಸದೇನಲ್ಲ. ಮೆಟ್ರೋ ದರ ಏರಿಕೆ ಹೊಸದಾಗಿರ್ಬೋದು, ಬಟ್ ದರ ಏರಿಕೆ ಅನ್ನುವಂಥದ್ದು ಹೊಸದೇನಲ್ಲ. ಗ್ಯಾರಂಟಿ ಅನ್ನುವಂತಹ ಘೋಷಣೆ ಯಾವಾಗ ಆಯಿತು ನೋಡಿ, ಅದಾದ ಬಳಿಕ ಹಾಲಿನಿಂದ ಹಿಡಿದು ಆಲ್ಕೋಹಾಲ್ ತನಕವೂ ಕೂಡ ಎಲ್ಲವೂ ಕೂಡ ದರ ಏರಿಕೆ ಆಗಿದೆ. ಸೊ ಈಗ ನೀರು ಸಂಬಂಧಪಟ್ಟಂತೆ ವಿದ್ಯುತ್ ದರವನ್ನು ಕೂಡ ಏರಿಕೆ ಮಾಡುವಂಥ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಬಟ್ ಈಗ ಮೆಟ್ರೋ ದರ ಏರಿಕೆಗೆ ಸಂಬಂಧಪಟ್ಟಂತೆ ತಮ್ಮ ಹೋರಾಟಗಳು ಕೂಡ ನಡೀತಾ ಇದೆ. ಏನಾದರೂ ರಿಸಲ್ಟ್ಗಳು ಸಿಗ್ತಾ ಸರ್? ಈಗ ಕಳೆದ ಒಂದು ವಾರದಿಂದ ದರ ಇಳಿಕೆ ಮಾಡಬೇಕು ಅನ್ನುವಂಥ ಒತ್ತಡವನ್ನು ಹಾಕ್ತಾ ಇದ್ದೀರಾ ಸರ್ಕಾರದ ಮುಂದೆ, ಬಟ್ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದೆ. ತಮ್ಮ ಹೋರಾಟದ ಪರಿಯನ್ನು ಹೇಳೋದಾದ್ರೆ ಸರ್, ನೀವೇನು ಹೇಳಿದ್ರಿ, ಇವತ್ತು ಎಲ್ಲಾ ಸರ್ಕಾರಗಳು ಸರ್ ಅರಿಕೆ ಮಾಡೋದ್ರಲ್ಲಿ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಕೇಂದ್ರ ಸರ್ಕಾರದವರು ಕೂಡ ಪೆಟ್ರೋಲು, ಡೀಸೆಲ್, ಗ್ಯಾಸ್ ಏರಿಕೆ ಮಾಡಿದ್ರು. ರಾಜ್ಯ ಸರ್ಕಾರ ಕೂಡ ಒಂದಾದ್ಮೇಲೆ ಒಂದು ಬೆಲೆ ಏರಿಕೆ ಮಾಡ್ತಾ ಇದೆ. ಎಲೆ ಏರಿಕೆ ಅನ್ನೋ ರೇಸ್ ನಲ್ಲಿ ಮೊದಲನೇ ಸ್ಥಾನ ಮೆಟ್ರೋ ಕೊಡ್ಬೇಕು ನೀವು. ಯಾಕಂದ್ರೆ ಸರ್, ಎಲ್ಲಾದ್ರೂ ನೀವು ದರ ಏರಿಕೆ 100% ಅಂದ್ರೆ 30 ರೂಪಾಯಿ ಇದ್ದಿದ್ದು 60 ರೂಪಾಯಿ ಆಗಿದೆ ಟಿಕೆಟ್, 45 ರೂಪಾಯಿ ಇದ್ದು 90 ರೂಪಾಯಿ ಆಗಿದೆ. 100% ಎಲ್ಲಾದ್ರೂ ಇಡೀ ದೇಶದಲ್ಲೇ ನೀವೆಲ್ಲಾದ್ರೂ ತಗೊಂಡ್ರೆ ಸರ್ ಎಲ್ಲೂ ಆಗಿರ್ಲಿಕ್ಕಿಲ್ಲ ಸರ್. ಈ ರೀತಿ ಏಕಾಏಕಿ ರಾತ್ರೋರಾತ್ರಿ ಮೊದ್ಲೇ ಸರ್, ಫಸ್ಟ್ ಆಫ್ ಆಲ್ ಸರ್, ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆ ಬೆಂಗಳೂರು ನಿಮ್ಗೆ ಗೊತ್ತು ಸರ್, ಪೆನ್ಷನರ್ ಪ್ಯಾರಡೈಸ್, ಇವತ್ತು ಅಸ್ತಮಾ ಪೇಷಂಟ್ಸ್ ಪ್ಯಾರಡೈಸ್ ಆಗಿದೆ. ಯಾಕಂದ್ರೆ ಎಲ್ಲ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಮೆಟ್ರೋ ಬಂದಿರೋ ಉದ್ದೇಶನೇ ಇದೆರಡೂ ಸಮಸ್ಯೆನ ಬಗೆಹರಿಸಕ್ಕೆ. ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸರ್, ನಮ್ಮ ತೆರಿಗೆ ದುಡ್ಡಿಂದ ಕಟ್ಟಿರುವಂತದ್ದು. ಎರಡು ಸೆಂಟ್ರಲ್ ಸ್ಟೇಟ್ 50-50% ಅಲ್ಲಿ ನಾವೆಲ್ಲ ತೆರಿಗೆ ಕಟ್ಟಿ ನಮ್ಮ ತೆರಿಗೆ ದುಡ್ಡಲ್ಲಿ ಕಟ್ಟಿರೋ ಮೆಟ್ರೋನ ಸರ್ ಇವತ್ತು ಲಾಭ ನಷ್ಟದ ಉದ್ದೇಶ ಬಾರದು ಸರ್. ಇವಾಗ ನಾನು ಸರ್ ಮಂಗಳೂರಲ್ಲಿ ಓದಿದ್ದು, ನಾನು ಸೆಂಟ್ ಅಲೋಷಿಯಸ್ ಕಾಲೇಜ್ಗೆ ವಾಮಂಜೂರಿಂದ ಹೋಗ್ತಾ ಇದ್ದೆ. 3 ರೂಪಾಯಿ ಕೊಡ್ತಾ ಇದ್ದೆ ಒಂದು ಬಸ್ಗೆ, 3 ರೂಪಾಯಿ ಕೊಡ್ತಿದ್ದೆ ನಾನು. ಯಾಕೆ ಅಂದ್ಬಿಟ್ಟು ಒಂದು ಪ್ರೈವೇಟ್ ಇದು ಬಸ್ ನರ್ಸ್ ಅವ್ರಿಗೆ ಈ ಕಾಳಜಿ ಇರ್ಬೇಕಾದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಿರೋ ಮೆಟ್ರೋಗೆ ಏನು ಇಲ್ಲ ಸರ್. ಇಲ್ಲಿ ಯಾವುದೇ ರೀತಿ ಪಾಸ್ ವ್ಯವಸ್ಥೆ ಇಲ್ಲ, ಸೀನಿಯರ್ ಸಿಟಿಸನ್ ಇಲ್ಲ, ಹಾಫ್ ಟಿಕೆಟ್ ಅನ್ನೋದಿಲ್ಲ. ಮೊದ್ಲೇ ದುಬಾರಿ ಇತ್ತು ಸರ್, ಈಗ ಇಷ್ಟು ದುಬಾರಿ. ಮೆಟ್ರೋ ಕಟ್ಟಿರೋ ಉದ್ದೇಶ ಏನಾಗಿತ್ತು, ಈ ಟ್ರಾಫಿಕ್ ಕಡಿಮೆ ಆಗ್ಬೇಕು, ಪೊಲ್ಯೂಷನ್ ಕಡಿಮೆ ಆಗಿರ್ಬೇಕಂತ, ಅದಕ್ಕೆ ವಿರುದ್ಧವಾಗಿ ನಡೀತಾ ಇದೆ ಸರ್. ಜನಸಾಂದ್ರಣ ನೀವು ನೋಡಿದ್ರೆ ಸರ್ ರಿಪೋರ್ಟ್ಸ್, ಈಗಾಗಲೇ 1 ಲಕ್ಷಕ್ಕೆ ದಿನನಿತ್ಯ ಬಳಕೆದಾರರು ಮೆಟ್ರೋನ ಕೈ ಬಿಟ್ಟು ತಮ್ಮ ಸ್ವಂತ ಗಾಡಿಗಳಲ್ಲಿ ಇವತ್ತು ಬೇರೆ ಬೇರೆ ಬಸ್ಗಳಲ್ಲಿ ಹೋಗ್ತಾ ಇದ್ದಾರೆ. ನಮ್ಮ ತೆರಿಗೆ ದುಡ್ಡಿಂದ ಕಟ್ಟಿರೋ ಮೆಟ್ರೋ ಇವತ್ತು ವೇಸ್ಟ್ ಆಗ್ತಾ ಇದೆ ಸರ್. ಅಲ್ಲಿ ಸರ್ ಇದು ನೀವ್ ಹೇಳ್ದಂಗೆ ಸರ್, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದೆ, ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಿದೆ. ನೀನ್ ಹತ್ತಂಗ್ ಮಾಡು, ನಾ ಸತ್ತಂಗ್ ಮಾಡ್ತೀನಿ ಅಂದ್ಬಿಟ್ಟು ಸರ್ ಇಬ್ರು ಆಟ ಆಡ್ಕೊಂಡು ಇವತ್ತು ಕೊನೆಗೆ ಸರ್ ಸಮಸ್ಯೆ ಅನುಭವಿಸ್ತಿರೋರು ಪ್ರಯಾಣಿಕರು. ಬೆಂಗಳೂರಿನಲ್ಲಿ ಹೋರಾಟ ನಡೀತಾ ಇದೆ ಸರ್. ಈಗಾಗಲೇ ಸಾಕಷ್ಟು ಸಹಿ ಸಂಗ್ರಹಣ ಅಭಿಯಾನಗಳಾಗ್ತಾ ಇದೆ, ಬೇರೆ ಬೇರೆ ಕನ್ವೆನ್ಷನ್ಗಳು, ಪ್ರತಿಭಟನೆಗಳಾಗ್ತಾ ಇದೆ. ಮೊನ್ನೆ ಸರ್ ನೀವು ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು ಅಂದ್ಬಿಟ್ಟು ಸುಮ್ನೆ ಕಣ್ಣೋಡ್ಸೋ ತಂತ್ರವಾಗಿ MD ಅವರು ಒಂದು ಪ್ರೆಸ್ ಮೀಟ್ ಕರೀತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲೆಲ್ಲಿ 100% ಜಾಸ್ತಿ ಆಗಿದೆ, ಡಬಲ್ ಆಗಿದೆ, ಅಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಸರ್ ಅಷ್ಟೇ. ಅದು 5 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಅದು ಕೂಡ ಸಾಕಷ್ಟು ಗೊಂದಲಗಳಿದೆ ಸರ್. ಅದರಲ್ಲೂ ಏನೂ ಆಗಿಲ್ಲ. ನೀವು ಯಾವುದೇ ಮೆಟ್ರೋ ಸ್ಟೇಷನ್ ಎದುರುಗಡೆ ಹೋದ್ರೆ ಸರ್ ಜನಗಳು ಶಾಪ ಆಗ್ತಾ ಇದ್ದಾರೆ. ಇದನ್ನ ನವಿ ಸರ್, ನಾವು ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಮಾಡಿಕೊಂಡು ಹೋರಾಟ ನಮ್ಮ ಮನವಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, 3 ಮೆಂಬರ್ ಕಮಿಟಿ ಅಂತ ಮಾಡಿದ್ದಾರೆ ಸರ್. ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅವರು ಇದಾರೆ, ಅದರಲ್ಲಿ ಸೆಂಟ್ರಲ್ ಸುಪ್ರೀಂ ಅಲ್ಲಿ ಸರ್ 3 ಜನ ಇದ್ದಾರೆ ಕರೆಕ್ಟ್. ಆದ್ರೆ ಅಸೋಸಿಯೇಷನ್ ಗಳಿಲ್ಲ, ಬಳಕೆದಾರರ ಒಪಿನಿಯನ್ ಕೇಳಿಲ್ಲ. ಇವ್ರು ರಾತ್ರೋರಾತ್ರಿ 3 ಜನ ಕೂತ್ಕೊಂಡು ಏನ್ ಮಾಡಿದಾರಲ್ಲ ಸರ್, ಇದರಿಂದ ಇದು ಡೆಮೋಕ್ರೆಟಿಕ್ ಕಮಿಟಿ ಸರ್. ಅದಕ್ಕೆ ನಾವು ಕೇಳ್ತಿರೋದು ಈ ದರ ಏರಿಕೆ ಏನಿದೆ ಇದನ್ನ ವಾಪಸ್ಬೇಕು. ಮತ್ತೊಮ್ಮೆ ಜನಸಾಮಾನ್ಯರನ್ನ ಮೀಟಿಂಗ್ ಕರೆದು ಇಲ್ಲಿ ಕನಿಷ್ಠ ಕಾಳಜಿ ಸರ್, ರಾಜಕೀಯ ಬಿಟ್ಟು, ಎರಡೂ ಸರ್ಕಾರಗಳ ರಾಜಕೀಯ ಬಿಟ್ಟು ಜನಸಾಮಾನ್ಯರಿಗೆ ಕಿವಿ ಕೊಟ್ಟು ನೋಡಿ ಸರ್, ಇಲ್ಲಿ ನಾವು ದುಡಿಯೋದೇ 10,000 ರೂಪಾಯಿ 20,000 ರೂಪಾಯಿ ನಿಮ್ಗೆ ಗೊತ್ತು ಸರ್, ಮಧ್ಯಮ ವರ್ಗದವರು. ಅಲ್ಲಿ ಇವತ್ತು 1,500 ಇದ್ದಿದ್ದು ನಮ್ದು 3,000 ಆಗ್ತಾ ಇದೆ ಸರ್. ಆಲ್ಮೋಸ್ಟ್ 30% ನಾವು ದುಡಿಯೋದು ಒಂದು ಮೆಟ್ರೋ. ನಾವು ನಾಳೆಯಿಂದ ಗಾಡಿ ತಗೊಂಡು ಓಡಾಡ್ಲಿ, ಗಾಡಿಯಲ್ಲಿ ಹೋಗ್ಬೋದು, ಆಗ್ಬೋದು. ಇದು ಏನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನೋ ಹೆಸರಿಗೆ ಇವತ್ತು ಕಳಂಕ ಬರ್ತಿದೆ. ಆಮೇಲೆ ನಮ್ಮ ಮೆಟ್ರೋ ಅಂತ ಏನಿದೆಯಲ್ಲ ಸರ್, ನಮ್ಮ ಅಂತಾನೆ ಇವತ್ತು ತೆಗಿಬೇಕಾಗಿದೆ. ಇದು ದುಡ್ಡಿ ಉಳ್ಳವರಿಗೆ ಮೆಟ್ರೋ ತರ ಆಗ್ತಾ ಇದೆ ಸರ್.
ಓಕೆ, ಅಲ್ಲ ಈಗ ಮೆಟ್ರೋ ನೀಡಿರುವಂಥ ರೀಸನನ್ನು ಗಮನಿಸೋದಾದರೆ ನಷ್ಟದಲ್ಲಿ ನಡೀತಾ ಇದೆ, ತುಂಬ ಖರ್ಚು ಬೇಕಾಗಿದೆ, ಆ ಹಣವನ್ನು ಹೊಂದಿಸೋದಕ್ಕೆ ಆಗ್ತಾ ಇಲ್ಲ. ಈ ಹಿಂದೆ KSRTCಯ ಟಿಕೆಟ್ ದರ ಹೆಚ್ಚಳ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಸಾರಿಗೆ ಸಚಿವರು ಆ್ಯಂಡ್ ನಿಗಮಗಳು ಇದೇ ಉತ್ತರವನ್ನು ನೀಡಿತ್ತು. ಪ್ರಸ್ತುತ ಡೀಸೆಲ್ ಹಾಕಿಸ್ಕೊಳ್ಳೋದಕ್ಕೂ ಕೂಡ ಹಣ ಇಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಆ ಮಟ್ಟಕ್ಕೆ ಬಂದಿತ್ತು. ಸೊ ಇಲ್ಲೂ ಕೂಡ ಮೆಟ್ರೋಕ್ಕೆ ಸಂಬಂಧಪಟ್ಟಂತೆ ಆ ರೀತಿಯಾದಂಥ ಪರಿಸ್ಥಿತಿ ಬಂದಿರುವಂಥ ಸಾಧ್ಯತೆಗಳು ಇರಬಹುದಾ? ಸರ್ ಇವಾಗ ಇಡೀ ಜಗತ್ತಿನಲ್ಲಿ ಎಲ್ಲರೂ ತಗೊಂಡ್ರೆ ಸರ್ ಪಬ್ಲಿಕ್ ಲಾಭ ನಷ್ಟದ ಮೇಲೆ ನಡಿಬಾರದು. ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಯಾಕಂದ್ರೆ ಸರ್ ಅಲ್ಲಿ ಸರ್ಕಾರ ನಮ್ಮ ತೆರಿಗೆ ದುಡ್ಡನ್ನು ಕೊಟ್ಟು ಅದನ್ನ ನಡೆಸಬೇಕು. ನಷ್ಟ ಆದ್ರೂ ಪರವಾಗಿಲ್ಲ ಸರ್. ಇವತ್ತು ಮೆಟ್ರೋ ಬೇರೆ ಬೇರೆ ದಾರಿಗಳನ್ನ ಹುಡ್ಕೊಬೇಕು ಸರ್. ಇವಾಗ ನಾವು ಸಾಲ ಮಾಡಿದೀವಿ, ಸಾಲ ತೀರಿಸಬೇಕು, ಆ ತರ ಹಾಕ್ಬಿಟ್ರೆ ಸರ್ ಕೇಂದ್ರ ಸರ್ಕಾರ ಕೋಟಿ ಸಾಲ ಮಾಡಿದ್ದಾರೆ, ಅದನ್ನೆಲ್ಲ ಜನಗಳ ಮೇಲೆ ಹಾಕ್ಬಿಡ್ತೀರಾ ನೀವು? ಇಲ್ಲ ಅಲ್ವಾ ಸರ್? ಹಂಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಶುಡ್ ನಾಟ್ ರನ್ ಆನ್ ದ ಬೇಸಿಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಸರ್. ಅದು ಸರ್ವಿಸ್ಗೋಸ್ಕರ ನಡಿಬೇಕು. ನೋಡಿ ಇಲ್ಲೂ ಕೂಡ ಸರ್ ಆಕ್ಚುಲಿ ಮೆಟ್ರೋ ಅವ್ರು ಸರಿಯಾಗಿ ಇವತ್ತು ಮೆಟ್ರೋ ಯಾರಿದ್ದಾರೆ ಕೆಲಸ ಮಾಡ್ತಾರಲ್ಲ ಸರ್, ಮೆಟ್ರೋ ಒಳಗಡೆ ಕೆಲಸ ಮಾಡೋದೇ ಸಂಘಟನೆ ಇದೆ. ಅವ್ರು ಹೇಳ್ತಾ ಇರೋದು ಈ MD ಅಥವಾ ಬೋರ್ಡ್ ಮೆಂಬರ್ಸ್ ಯಾರಿದ್ದಾರೆ ಅಲ್ಲೇ ಅವರ ಸಂಬಳದಲ್ಲೇ ಲಕ್ಷಾಂತರ ದುಡ್ಡು ಕೊಡ್ತಾ ಇದೆ ರಾಜ್ಯ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕಡಿವಾಣ. ಆಮೇಲೆ ಯಾವ್ಯಾವ ರೀತಿ ರೆವೆನ್ಯೂ ಸರ್ ಜಾಗದೆ. ಇವಾಗ ನೀವು ಹೈದರಾಬಾದ್ ಮೆಟ್ರೋದಲ್ಲಿ ತಗೊಂಡ್ರೆ ಅವ್ರು ರಿಯಲ್ ಎಸ್ಟೇಟ್ ನ ಬಳಸ್ಕೊಂಡಿದ್ದಾರೆ, ಅದನ್ನ ಆಫೀಸ್ಗಳಿಗೆ ಮಾರಾಟ ಮಾಡಿದ್ದಾರೆ. ಇದನ್ನೆಲ್ಲಾನು ಸರಿಯಾದ ರೀತಿ ಮಾಡ್ತಾ ಇಲ್ಲ ಸರ್. ಆಮೇಲೆ ಇವತ್ತು ನೋಡಿ ಸರ್, ನಾನೊಂದು ಹೇಳ್ತೀನಿ ನೋಡಿ. ಇವಾಗ ಬೆಂಗಳೂರಿನಲ್ಲಿ ರಾಜ್ಯ ಸರ್ಕಾರ 14,000 ಕೋಟಿ ಖರ್ಚು ಮಾಡಿ ಭೂಮಿ ಅಡಿಗೆ ಟನಲ್ ರೋಡ್ ಕಟ್ಟುತ್ತಂತೆ. ಇದು ಯಾರು ಕೇಳಿದ್ರು? ಇವಾಗ ಸರ್ ಆ ದುಡ್ಡನ್ನ ನೀವು ಮೆಟ್ರೋ ಕೊಡಿ, ಇನ್ಫ್ಯೂಸ್ ಮಾಡಿ, ಮೆಟ್ರೋಗೆ ನೀವು ಸಬ್ಸಿಡೈಸ್ ಮಾಡಿ. ಅವಾಗ ಏನಾಗುತ್ತೆ? ನೀವು ಟನಲ್ ರೋಡ್ ಕಟ್ಟೋದೇ ಬೇಕಾಗಿಲ್ಲ. ನೋಡಿರ್ಲಿ ಬೇರೆ ಬೇರೆ ದೇಶ ಇರ್ಲಿ, ನಮ್ ದೇಶ ತಗೊಳ್ಳಿ ಸರ್. ನಮ್ ದೇಶ ವೆಸ್ಟ್ ಬೆಂಗಾಲ್ ಅಲ್ಲಿ ಇವತ್ತು ಕೂಡ ಸರ್ 35 ಕಿಲೋಮೀಟರ್ ಮೇಲೆ ಹೆಚ್ಚು ಓಡಿದ್ರೆ 25 ರೂಪಾಯಿ ಅಷ್ಟೇ ಚಾರ್ಜ್ ಮಾಡ್ತಾರೆ. ಅಥವಾ ಪಕ್ಕದ ನೀವು ಚೆನ್ನೈ ತಗೊಳ್ಳಿ, ಆಂಧ್ರ ತಗೊಳ್ಳಿ, ಎಲ್ಲ ಕೂಡ ಸರ್ ನಮ್ದು ಇವತ್ತು ಬೆಂಗಳೂರಿದು ಸರ್ ಆಲ್ಮೋಸ್ಟ್ ತುಂಬಾ ಜನ ಕಂಪೇರ್ ಮಾಡ್ತಿರೋದು ಸಿಂಗಾಪುರಲ್ಲಿ ಏನು ಮೆಟ್ರೋ ಇದೆ ಅವ್ರದ್ದು ಕೂಡ ಇಷ್ಟೇ ರೇಟ್ ಸ್ಲ್ಯಾಬ್ ಇದೆ. ಇವತ್ತು ನಮ್ಮ ಎಲ್ಲಾ ರಾಜಕೀಯ ಪಕ್ಷದವರು ನಾವು ಸಿಂಗಾಪುರ್ ಮಾಡ್ತೀವಿ ಬೆಂಗಳೂರು ಅಂತ ಹೇಳ್ತಾ ನಮ್ಮ ಜೀವನದಲ್ಲಂತೂ ಮಾಡ್ಲಿಲ್ಲ. ದರ ಏರಿಕೆಯಲ್ಲಿ ಸಿಂಗಾಪುರ್ ಮಾಡೆಲ್ ಮಾಡಿದ್ದಾರೆ ಸರ್. ಎಸ್, ಈಗ ಈ ಅಂಕಿಅಂಶವನ್ನು ಗಮನಿಸೋದಾದ್ರೆ ತಾವು ಕೂಡ ಮೆನ್ಷನ್ ಮಾಡಿದ್ರಿ, ಯಾವಾಗ ಮೆಟ್ರೋ ದರ ಏರಿಕೆ ಆಯಿತು ಅದಾದ ಬಳಿಕ ಪ್ರಯಾಣಿಕರ ಸಂಖ್ಯೆಯೂ ಕೂಡ ಕಡಿಮೆ ಆಗಿದೆ. ಸುಮಾರು 1 ಲಕ್ಷಕ್ಕಿಂತಲೂ ಅಧಿಕ ಜನ ಈಗ ಕಡಿಮೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಬಟ್ ಈ ದರ ಏರಿಕೆ ಮಾಡಿ 1 ವಾರ ಆದರೂ ಕೂಡ ಯಾವುದೇ ಕ್ಯಾರ್ ತೆಗೆದುಕೊಳ್ತಾ ಇಲ್ಲ ಮೆಟ್ರೋ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಬೇಕಾದರೆ ಬರ್ತಾರೆ ಮುಂದಿನ ದಿವಸಗಳಲ್ಲಿ ಅನ್ನುವಂಥ ಒಂದು ಅಸಡ್ಡೆಯ ಬೇಜವಾಬ್ದಾರಿತನವನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಮುಂದಿನ ಹೋರಾಟಗಳು ತಮ್ಮ ರೀತಿಯಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಸರ್? ಈಗಾಗಲೇ ನಾವು ದರ ಕಡಿಮೆ ಆಗ್ಬೋದು ಅಂತ ಹೇಳಿ ಗೊತ್ತಿಲ್ಲ ಸರ್. ಇವ್ರು ರಾಜಕೀಯ ಕೆಸರಾಟಗಳು ನೋಡ್ತಾ ಇದ್ರೆ ನಮಗೆ ನಿರೀಕ್ಷೆನೆ ಹೋಗ್ಬಿಟ್ಟಿದೆ ಇವತ್ತು. ಯಾಕಂದ್ರೆ ಇವತ್ತು ನೀವ್ ಹೇಳ್ದಂಗೆ ಇವತ್ತು ಬೆಲೆ ಏರಿಕೆ ವಾಸ್ತವ ಇದೆಲ್ಲೇ ಬದುಕಿ ಅನ್ನೋ ತರ ಆಗೋಗ್ಬಿಟ್ಟಿದೆ ಸರ್. ಏನೂ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ವಾಸ್ತವ ತೋರಿಸ್ತಾ ಇದ್ದಾರೆ. ಬಟ್ ನಾವು ಸರ್ ಏನಂದ್ರೆ ಸರ್ ಬೆಲೆ ಏರಿಕೆ ಮಾಡಕ್ಕೂ ಒಂದು ರ್ಯಾಷನಾಲಿಟಿ ಬೇಕಲ್ಲ ಸರ್. ಏನೋ ಒಂದು 5% ಮಾಡಿದ್ರೆ ಒಂದು ಉತ್ತರ ಕೊಡ್ಬೋದು, 10% ಉತ್ತರ ಕೊಡ್ಬೋದು. 100% ಮಾಡಿ ಏನಂದ್ರೆ ಅದಕ್ಕೋರು ಇದು ನಾವು ಬಿಟ್ಬಿಟ್ರೆ ಸರ್ ಏನಾಗುತ್ತೆ ಹೇಳಿ, ನಾಳೆ ಇದೇ ಎಕ್ಸಾಂಪಲ್ ತಗೊಂಡು ಸರ್ ನಾಳೆ KSRTC ಮಾಡ್ಬೋದು, BMTC ಮಾಡ್ಬೋದು, ಎಲ್ಲಾನು ಮಾಡ್ತಾ ಹೋದ್ರೆ ಎಲ್ಲಿ ಇದಕ್ಕೆ ಎಂಡಿದೆ ಸರ್? ಹಾಲ್ ರೇಟ್ ಜಾಸ್ತಿ ಮಾಡ್ಬೋದು, ಪೆಟ್ರೋಲ್ ಬೇಕಾದ್ರೆ ಜಾಸ್ತಿ ಮಾಡ್ಬೋದು. ಈ ರೀತಿ ಏನಂದ್ರೆ ಸರ್ ಏನಾದ್ರೂ ಒಂದು ಬೆಲೆ ಏರಿಕೆ ಮಾಡೋಕ್ಕಿಂತ ಮುಂಚೆ ಅದಕ್ಕೊಂದು ರ್ಯಾಷನಾಲಿಟಿ ಬೇಕು, ಒಂದು ಪರ್ಪಸ್ ಬೇಕು. ಯಾವ್ದಕ್ ಮಾಡ್ತೀವನ್ನ ಏನು ಮುಂದಾಲೋಚನೆಯಿಂದನೇ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ನಾವು ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆ ಅಂತ ಮಾಡ್ಕೊಂಡು ಸರ್ ಈಗಾಗಲೇ ಹಲವಾರು ಮೆಟ್ರೋ ಸ್ಟೇಷನ್ ಎದುರುಗಡೆ ಏನಾಗ್ತಾ ಇದೆ, ಸಮಾವೇಶಗಳು ಮಾಡ್ತಾ ಇದೀವಿ, ಪ್ರತಿಭಟನೆಗಳು ಮಾಡ್ತಾ ಇದೀವಿ. ಈಗಾಗಲೇ ಒಂದು ಕೂಗ್ ಬರ್ತಾ ಇದೆ, ನಾವು ಬೈಕಾಟ್ ಮಾಡ್ಬೇಕು ಅಂದ್ರೆ ಮೆಟ್ರೋನ ಹೋಗೋದ್ ನಿಲ್ಸ್ಬಿಡ್ಬೇಕು ಅನ್ನೋದು ಒಂದು ಕೂಗು ಜನಸಾಮಾನ್ಯರಿಂದಲೇ ಬರ್ತಾ ಇದೆ ಸರ್. ಸೊ ಬರೋ ದಿನಗಳಲ್ಲಿ ಹಿಂಗೆ ಮುಂದುವರೆದ್ರೆ ಸರ್ ಇವರು ಜನಸಾಮಾನ್ಯರು ಹೋಗೋದೇ ಬಿಟ್ಬಿಡ್ತಾರೆ ಸರ್ ಅಷ್ಟೇ. ನಮ್ಮ ಮೆಟ್ರೋದಲ್ಲಿ ಅದನ್ನ ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ಟು ಅವರು ಶ್ರೀಮಂತರಿಗೆ ರಾಜಕಾರಣಿಗಳು ಓಡಾಡ್ಕೊಂಡಿರ್ಲಿ. ಸೊ ನಾವಂತೂ ಅದ್ರಲ್ಲಿ ಹೋಗೋದ್ರಲ್ಲಿ ನಿಲ್ಸ್ಬಿಡ್ತಾರೆ ಸರ್ ಕಡಾಖಂಡಿತವಾಗಿ. ಓಕೆ ಈಗ BMRC ಮೆಟ್ರೋವನ್ನ ಏನಾದರೂ ಸಂಪರ್ಕವನ್ನು ಮಾಡಿದ್ದೀರಾ? ಅದರ MD ಜೊತೆ ಮಾತುಕತೆಯನ್ನು ನಡೆಸುವಂತಹ ಪ್ರಯತ್ನಗಳನ್ನು ಏನಾದರೂ ನಡೆಸಿದ್ದೀರಾ? ಖಂಡಿತ ಸರ್. ಇವತ್ತಷ್ಟೇ ನಾವು MD ಅವ್ರನ್ನ ಭೇಟಿ ಮಾಡಿ ಮನವಿ ಪತ್ರ ಕೊಟ್ಟಿದ್ದೀವಿ ಸರ್. ಅವರು ಹೇಳಿದ್ದು ಇಲ್ಲ, ಇನ್ನು ನಾವು ಯೋಚನೆ ಮಾಡ್ತಾ, ಇನ್ನು ನಾವು ನಿಮ್ಮೆಲ್ಲ ಮನವಿ ಪತ್ರಗಳು, ನಿಮ್ಮ ಹೋರಾಟಗಳು ಗಮನಿಸ್ತಾ ಇದೀವಿ, ಖಂಡಿತ ನಾವೇನಾದ್ರೂ ಒಂದು ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಸರ್. ಬಟ್ ಆದಷ್ಟು ಬೇಗ, ಇಲ್ಲಾಂದ್ರೆ ಸರ್ ಇದು ಹಗಲು ದರೋಡೆ ನಡೀತಾ ಇದೆ ಸರ್. ನೋಡಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ, ಲಕ್ಷಾಂತರ ರೂಪಾಯಿ ಹೋಗ್ತಾ ಇದೆ. ಇದು ಆದಷ್ಟು ಬೇಗ ಇದು ಕಡಿವಾಣ ಹಾಕ್ಲಿಲ್ಲ ಅಂದ್ರೆ ಸರ್ ಇದೊಂಥರ ಹಗಲು ದರೋಡೆ ಸರ್ ಅಷ್ಟೇ. ಡೇ ಲೈಟ್ ರಾಬರಿಗೆ ಡೆಫಿನೇಷನ್
ಇನ್ಮೇಲಿಂದ ನಮ್ಮ ಮೆಟ್ರೋ ಅಂತ ಎಲ್ಲರೂ ಮಾತಾಡ್ತಾರೆ ಸರ್ ಅಷ್ಟೇ. ಹಗಲು ದರೋಡೆಗೆ ಇದು ಇವಾಗ ನೀವು ಮೆಟ್ರೋ ಒಳಗಡೆ ಹೋದ್ರೆ ಸರ್ ಸ್ಕ್ಯಾನ್ ಮಾಡ್ತಾರೆ, ಏನಾದ್ರು ಒಳಗಡೆ ಇಟ್ಕೊಂಡ್ ಬಂದಿದ್ದೀರಾ ಅದು ಇದು ಅಂತ. ಇನ್ಮೇಲಿಂದ ಅಂದ್ರೆ ನಿಮ್ಗೆ ಗೊತ್ತಿದೆ ಸರ್, ಮೆಟ್ರೋದಲ್ಲಿ ಈ ಹಿಂದೆ ಈ ನೀವು ಡ್ರೆಸ್ ಎಲ್ಲ ಕೊಳೆ ಆಗಿದ್ರೆ ಒಳಗಡೆ ಬಿಡ್ಲಿಲ್ಲ, ಕೆಲವು ಎಕ್ಸಾಂಪಲ್ಸ್ ಎಲ್ಲ ನೀವು ಕೇಳಿರ್ಬೋದು. ಸೊ ಇನ್ಮೇಲಿಂದ ಆಗ್ಲೇ ಬಡವ್ರು ಬಿಡ್ತಾ ಇಲ್ಲ, ಇನ್ಮೇಲಿಂದ ಮಧ್ಯಮ ವರ್ಗದವರು ಹೋಗಲ್ಲ ಸರ್. ಅಲ್ಟಿಮೇಟ್ಲಿ ಈ ರಾಜಕಾರಣಿಗಳು ಹೊಸ ಟನಲ್ಸ್ ಓಪನ್ ಮಾಡಕ್ಕೆ, ಹೊಸ ಲೈನ್ ಓಪನ್ ಮಾಡಕ್ಕೆ ಹೋಗಿ ಗ್ರೀನ್ ಇದನ್ನ ಕಟ್ ಮಾಡ್ಬೇಕಷ್ಟೇ, ಹೋಗಿ ಅವ್ರ ಪ್ರಚಾರ ತಗೊಳ್ಬೇಕಷ್ಟೇ ಸರ್. ಜನಸಾಮಾನ್ಯರು ಓಡಾಡೋದು ನಿಲ್ಸ್ಬಿಡ್ತಾರೆ ಸರ್. ಓಕೆ 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 ಥ್ಯಾಂಕ್ ಯು ರಾಜೇಶ್ ಭಟ್ ಅವರೇ. ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ನೋಡೋಣ, ಆ್ಯಂಡ್ ಮುಂದಿನ ಬೆಳವಣಿಗೆಯೂ ಕೂಡ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಗಮನಿಸೋಣ. ಥ್ಯಾಂಕ್ ಯು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಎಸ್ 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 ಪ್ರಮುಖವಾಗಿ ಮೆಟ್ರೋ ದರ ಏರಿಕೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಪ್ರಮುಖ. ನಾವು ಆಗದಾನೆ ಹೇಳಿರೋ ಪ್ರಕಾರ ರಾಜ್ಯದಲ್ಲಿ ಈ ಗ್ಯಾರಂಟಿ ಅನ್ನುವಂಥದ್ದು ಯಾವಾಗ ಘೋಷಣೆ ಆಯಿತು ನೋಡಿ, ಅದಾದ ಬಳಿಕ ಈ ಬೆಲೆ ಏರಿಕೆ ಅನ್ನುವಂಥದ್ದು ಕೂಡ ಒಂದು ಅಡಿಷ್ನಲ್ ಆಗಿ 6ನೇ ಗ್ಯಾರಂಟಿ ಥರ ಫ್ರೀಯಾಗಿ ಕೊಟ್ಟಿರೋ ಥರ ಇದೆ ರಾಜ್ಯಕ್ಕೆ. ಎರಡ ದಿವಸಕ್ಕೊಂದರಂತೆ ವಾರಕ್ಕೊಂದರಂತೆ ಈ ಬೆಲೆ ಏರಿಕೆ ಚರ್ಚೆಗಳು ಆಗ್ತಾನೆ ಇರುತ್ತೆ ಜನಧ್ವನಿ ಪ್ಯಾನಲ್ ಡಿಸ್ಕಷನಲ್ಲಿ. ಇವತ್ತು ಈ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅಪ್ಡೇಟನ್ನು ನೀಡಿದ್ದೇವೆ ನೋಡಿ. ಬರೋ ವಾರ ಅಥವಾ ಇದೇ ವಾರದಲ್ಲಿ ನೀರು ಅಥವಾ ವಿದ್ಯುತ್ತಿಗೆ ಸಂಬಂಧಪಟ್ಟಂಥ ಚರ್ಚೆಗಳು ಕೂಡ ಬರುತ್ತೆ. ಯಾಕಂತ ಹೇಳಿದರೆ ಸರ್ಕಾರ ಯಾವುದರಲ್ಲಿ ಬೆಲೆ ಏರಿಕೆ ಮಾಡೋದಪ್ಪ ಅನ್ನುವಂಥದ್ದು, ಪಹಣಿ ಪತ್ರ ಆಗಿರ್ಬೋದು ಅಥವಾ ಕೆಲವೊಂದು ಜಾತಿ ಆಧಾರ ಇಂಥ ಪತ್ರಗಳನ್ನೇ ಬೆಲೆ ಏರಿಕೆಯನ್ನು ಆಗಿರುವಂಥದ್ದು, ಅದು ಕೂಡ ಬಹುದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸಗಳಾಗಿರುವಂಥದ್ದು. ಈಗ ಮೆಟ್ರೋಗೆ ಸಂಬಂಧಪಟ್ಟಂತೆ 100% ಬದಲಾವಣೆ ಅಂತ ಹೇಳಿದ್ರೆ ಯಾರು ಹೋಗ್ತಾರೆ? 30 ರೂಪಾಯಿ ಕೊಡ್ತಾ ಇದ್ದಂಥ ರಸ್ತೆಗೆ ಒಂದು 35 ರೂಪಾಯಿ ಕೇಳಿದ್ರೆ ನ್ಯಾಯ ಇದೆ ಕೇಳೋದಕ್ಕೂ ಕೂಡ. 60 ಕೊಡಿ ಅಂತ ಹೇಳಿದರೆ ಎಲ್ಲಿಂದ ಕೊಡೋದು? ಸರ್ಕಾರ ನೀವು ನಡೆಸ್ತಾ ಇದ್ದೀರಾ ಯಾಕೋಸ್ಕರ? ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಪ್ರಜಾಪ್ರಭುತ್ವ ಸರ್ಕಾರ. ಅಂದರೆ ನಾವು ಕೊಡ್ತೀವಿ, ತೆರಿಗೆ ಏನಿದೆ ಅಥವಾ ಸರ್ಕಾರವನ್ನು ನಡೆಸಬೇಕಾದಂಥ ಜವಾಬ್ದಾರಿ ನಿಮಗಿದೆ. ಸೊ ಅದನ್ನು ನಡೆಸೋದಕ್ಕೆ ನಾವು ಕೂಡ ಸಾಥ್ ನೀಡ್ತೀವಿ ಅನ್ನುವಂಥ ರೀತಿಯಲ್ಲಿ. ಅದು ಬಿಟ್ಟು ತಾವುಗಳು ಬೇಕಾಬಿಟ್ಟಿಯಾಗಿ ಕೇಳಿದ್ರಿ ಅಂತ ಹೇಳಿ ಕೊಡೋದಕ್ಕೆ ಇದೇ ರೀತಿಯಾಗಿ ಮುಂದುವರಿತಾ ಹೋದರೆ ನೀವು ನೀಡಿದಂಥ ಘೋಷಣೆ ಏನಾಯಿತು? ನನಗೂ ಫ್ರೀ ನಿನಗೂ ಫ್ರೀ ಅಂತ ಹೇಳಿದ್ದಲ್ಲ, ಈಗ ಬರೀ ರಾಜಕಾರಣಿಗಳಿಗೆ ಮಾತ್ರನ ಫ್ರೀ? ಬಡ ಜನರ ಪರಿಸ್ಥಿತಿ ಏನ್ರಿ? ಸೊ ಇಂಥ ಅನೇಕ ವಿಚಾರಗಳಾಗ್ತಾ ಇದೆ. ನೋಡೋಣ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.